ನನ್ಗೇನು ಆಸೆ ಇತ್ತು ದೊಡ್ಡ ದಪ್ಪ ಲಿಪ್ಸ್ ಬೇಕು ಅಂತ ಹಾಲ್ ಮಾಡಾಕಿದ್ರು ನನ್ ಮಗನ. ಅಮ್ಮ ಹೊಡಿತಾರೆ, ಅಮ್ಮ ಹೊಡಿತಾರೆ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಲಿಪ್ ಸರ್ಜರಿ ಮಾಡಬೇಕು, ಒಂದ್ ಸ್ವಲ್ಪ ಪ್ಲಂಪ್ ಬೇಕು ಅಂತ. ಸೊ ಲಿಪ್ ಫಿಲ್ಲರ್ಸ್ ನ ಮಾಡ್ಕೋತಾ ಇದ್ದೀನಿ ಇವತ್ತು. ಹಾಗಾಗಿ ಮೊದಲನೇದಾಗಿ ನನ್ನ ಅಮ್ಮನ ಪರ್ಮಿಷನ್ ಕೇಳಬೇಕು, ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು. ಅದಾದ್ಮೇಲೆ ಯಾವ ರೀತಿ ಒಂದು ಸರ್ಜರಿ ಪ್ರೊಸೆಸ್ ಆಯ್ತು, ಅದಾದ್ಮೇಲೆ ನನ್ನ ಹಸ್ಬೆಂಡ್ ಮನೆಯವರ ರಿಯಾಕ್ಷನ್ ಎಲ್ಲ ಹೇಗಿತ್ತು, ಪ್ರತಿಯೊಂದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಲೈಫ್ ಅಲ್ಲಿ ಎಲ್ಲಾರ್ಗೂ ಏನೋ ಒಂದು ಆಸೆ ಇರುತ್ತೆ, ಹಾಗೆ ನನ್ಗೂ ಒಂದು ಆಸೆ ಇದೆ. ಕೆಲವ್ರಿಗೆ ಟ್ಯಾಟೂ ಮಾಡಿಸ್ಬೇಕು ಅಂತೆಲ್ಲ ಇರುತ್ತೆ, ಬಟ್ ನನಗೇನೋ ಬೇರೆನೆ ಆಸೆ ಇದೆ. ಸೊ ಅದನ್ನ ಮಾಡ್ಬೇಕು, ಇವಾಗ ಹೊರಗಡೆ ಹೋಗ್ಬೇಕು ಅಂತ ಇದ್ದೀನಿ. ಸೊ ಅಥವಾ ಕ್ಯಾಮ್ರಾ ಮುಂದೆನೆ ಅಮ್ಮನ ಪರ್ಮಿಷನ್ ಕೇಳೋಣ, ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ. ಸೊ ನನಗೆ ಲಿಪ್ ಫಿಲ್ಲರ್ಸ್ ಮಾಡಬೇಕು ಅಂತ ಆಸೆ ಇದೆ. ಪಂಡ ಲಿಪ್ಸ್ ದಪ್ಪ ಮಾಡ್ಕೊಂಡಂತೆ. ಅದು ಏನು ಅಂದ್ರೆ ಲಿಪ್ಸ್ ಇದೆಯಲ್ಲ, ನಂದು ಚಿಕ್ಕದಿದೆಯಲ್ಲ, ಕೆಲವ್ರದಾಗಲ್ಲ, ದಪ್ಪ ಚಂದ ಕಾಣ್ತದೆ, ಲಿಪ್ಸ್ಟಿಕ್ ಎಲ್ಲ ಕ್ಲಿಯರ್ ಕಾಣ್ತದೆ. ನಂಗೆ ಆತರ ಬೇಕು ಅಂತ ಆಸೆ. ಯಾವ ರೀತಿ ಇರುತ್ತೆ ಅಂತ ಸಿಂಪಲ್ ಸ್ಟೆಪ್, ಜಾಸ್ತಿ ಏನಿಲ್ಲ. ಯಾರೋ ಒಬ್ರು ಮಾಡಿದ್ದಾರೆ, ಅದನ್ನ ನೋಡ್ಬಿಟ್ಟು ನನ್ಗೂ ಆಸೆ ಇದೆ ಮಾಡ್ಬೇಕು ಅಂತ. ನಮಗ ಅರ್ಥನೇ ಆಗ್ತಲ್ಲ, ಅದೇನ್ ಗೊತ್ತಾ, ವಿಡಿಯೋದಲ್ಲಿ ತೋರಿಸ್ತಾ ಇದಾರೆ, ಇಲ್ಲಿ 4-5 ಕಡೆ ಇಂಜೆಕ್ಷನ್ ಕೊಡ್ತಾರೆ. ಅವಾಗ ತುಟಿ ಸ್ವಲ್ಪ ಊದ್ಕೊಳ್ಳುತ್ತೆ ಹಿಂಗೆ. ಅದು ಸೆಮಿ ಪರ್ಮನೆಂಟ್ ಅಂದ್ರೆ ಇವಾಗ ನಂಗೆ 6 ತಿಂಗಳು ಆ ರೀತಿನೇ ಇರುತ್ತೆ ತುಟಿ ಹಿಂಗೆ. ಅಂದ್ರೆ ಫಿಲ್ಮ್ ಆಕ್ಟ್ರೆಸ್ ಎಲ್ಲ ಇರುತ್ತಲ್ಲ ಆ ರೀತಿ ಹಿಂಗೆ. ಆಫ್ಟರ್ ನೀವು ವೀಕ್ಷಿತಲ್ಲಿ ವಿಡಿಯೋ ಕೂಡ ನೋಡಿದಿಲ್ಲ, ಹಿಂಗೆ ನೋಡ್ತೀರ. ಆಫ್ಟರ್ 6 months ಮತ್ತೆ ಆ ರೀತಿ ಫಿಲ್ಲರ್ಸ್ ಮಾಡ್ಬೇಕು ನನಗ್ ಬೇಕು ಅಂದ್ರೆ. ಪ್ಲೀಸ್ ಮಾಡ್ಸುದಾ? ಅಂತದನ್ನು ಐಕೆ ಹೋಗಿ 3 hours later. ಸರ್ಜರಿ ಆಯ್ತು, ಇವಾಗ ಮನೆಗೆ ಬಂದಿದ್ದೀನಿ. ಬೇಸಿಕ್ಲಿ ಸರ್ಜರಿ ಮಾಡಿರೋದ್ರಿಂದ ಇಲ್ಲೆಲ್ಲ ಕಲರ್ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅಂಡ್ ತುಟಿ ಗೊತ್ತಾಗ್ತಾ ಇದೆ, ಎನ್ಹ್ಯಾನ್ಸ್ ಆಗಿದೆ ಅಂತ ಆಗಿದೆ. ನನ್ನ ಅಮ್ಮ ಏನಂತಾರೋ ಗೊತ್ತಿಲ್ಲ, ನನಗಂತೂ ಭಯ ಇದೆ, ಮನಸ್ಸಲ್ಲಿ ಫುಲ್ ಭಯ ಇದೆ. ಬಟ್ ಆಸೆ ಇತ್ತು ಮಾಡಿಸ್ಕೋಬೇಕು ಅಂತ. ಹೋಗೋಣ. ಅಮ್ಮ ದಾದಾ ಮರ್ಲದೆ 3 ಇಂಜೆಕ್ಷನ್ ಕೊಡ್ತು ಆಟೋಮೆಟಿಕ್ ಪವರ್ ಇದು ಮರ್ಲದೆ ಸ್ವಯಂ ವೀಕ್ಷಿತ ಎಂಚಿನದಿ ಹೆಂಗ್ ಗೊತ್ತೇ ಈ ಮೇಲೆ ಬರೆಯಬೋತೀನಿ ಯಾಕೆ ಮರ್ಲದೆ ನಿಕ್ಕು ಸತ್ಯ ಬರೆಯಬಹುದು 30 ಸಾವಿರ ರಾತ್ರಿ ಅಂತದನ್ನು ಈ ದಾಲ ಸೈಲ ಎಂಕದಾನೆ ತಿಂದು ಸೈಲ 4 ಇಂಜೆಕ್ಷನ್ ಕೊಡ್ತಾರಲ್ಲ, ಅದ್ ಮಾಡಿಸ್ಕೊಂಡು ಬಂದೆ. ಹೌದಾ ದೀಪು? ಹೌದಾ ಹೌದಾ?
ಅದೇ ಗೊತ್ತಿದೆ. ಅವ್ರಿಗೆ ಅಂತ ಜನ ಬಂದು ಗೌಡ್ರು ಗೊತ್ತು ಅಮ್ಮನ ಅಲ್ಲ ದೀಪ ಹೌದಾ ಅದ್ ಮೊನ್ನೆ ಆನಮ್ ಅವ್ರದ್ದು ವಿಡಿಯೋ ನೋಡ್ದೆ. ಆನಮ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಲಿಪ್ ಪ್ಲಂಪರ್ ಅಂತೆ, ಅದು ಸ್ಕಿನ್ ಲ್ಯಾಬ್ ಕಪ್ಪು ಕಪ್ಪಾಗಿ ಅವ್ರು ಇಂಜೆಕ್ಷನ್ ಕೊಟ್ಟಿರೋ ಪವರ್ ಗಿಲ್ಲೆಲ್ಲ ಕಪ್ಪಾಗಿದ್ರೆ ಅಮ್ಮ ಹೊಡಿತಾರೆ. ಅವ್ರು ಯಾಕೆ ಹೊಡಿತಾರೆ? ನೀನೇನ್ ಟೆನ್ಷನ್ ತಗೋಬೇಡ. ಅವ್ರು ಹೊಡೆದ್ರು ನಂಗೀಗ. ಅವ್ರು ನನ್ ಲಿಪ್ಸ್ಗೆ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಫುಲ್ ನನ್ ಲಿಪ್ಸ್ಗೆಲ್ಲ ರಕ್ತ ತರ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಕ್ಲೋಸ್ ಅಪ್ ಅಲ್ಲಿ. ಹೌದಾ ದೀಪ ಯಾಕೆ ನನಗೆ ಕೇಳಿದಾಗ ಲಿಪ್ಸ್ ಇಂಜೆಕ್ಷನ್ ಎಲ್ಲ ತಗೊಳ್ಳೋದು ಹೊಡಿತೀನಿ ನಿಂಗೆ. ಅಮ್ಮ ಎಲ್ಲೋಗಿದೆ ತಗೊಂಡ್ಬರಕ್ಕೆ? ನಂದು ಜಿಮ್ ಹತ್ರ ಮೇಲ್ಗಡೆ ಒಂದು ಅಂಗಡಿ ಇದೆ, ಅಲ್ಲಿ ಲಿಪ್ ಸರ್ಜರಿ ಮಾಡ್ತಾರೆ. ಅಂದ್ರೆ ಫುಲ್ ಕಾಸ್ಮೆಟಿಕ್ ಏನ್ ಸ್ಕಿನ್ನಿಗೆಲ್ಲ ಬೇಕು ಎಲ್ಲ ಸರ್ಜರಿ ಮಾಡ್ತಾರೆ. ಅಲ್ಲ ಇವಳಿಗೆ ತಲೆ ಸರಿ ಉಂಟಾ? ಇವಳ ನೀನ್ ಕರ್ಕೊಂಡು ಹೋಗು ದೀಪು, ಇವಳು ಇದೇ ತರ ಇದ್ರೆ ಇದೇ ತರ ಮಾಡ್ತಾಳೆ ಇಲ್ಲಿ ಕುತ್ಕೊಂಡು. ಅಲ್ಲ ಇವಳಿಗೆ ಏನು ಹುಚ್ಚು ಶುರುವಾಗಿದೆ? ಅಲ್ಲ ನೀವು ಡಾಕ್ಟರ್ ಅಲ್ಲ ಬೇಬಿ, ಏನಾದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳಿ. ಎಷ್ಟು 30,000 ತಗೊಂಡ್ರು ನಂದು. ಅಲ್ಲ ದೀಪು ಇದು ಕಲರ್ ಯಾಕೆ ಹೀಗಾಗಿದೆ? ಸ್ಕಿನ್ ಇದು ಕಲರ್ ನೋಡಿ. ಅದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಮೇಲೆಲ್ಲ ಬಂದ್ಬಿಟ್ಟಿದೆ. ಅಲ್ಲ ಅವಳು ಯಾಕೆ ಹಾಗೆ ಮಾಡಿದ್ರು? ಯಾವ ವಿಷಯ ನಿಮ್ಮ ಹತ್ರ ಕೇಳಿ ಕೇಳ್ದಲ್ಲ ಯಾಕೆ ತಗೊಳ್ತಿದ್ದೆ? ನನಗೆ ಯಾಕೆ ಕೇಳ್ದಲ್ಲ ಏನ್ ಮಾಡ್ತೀನಿ? ನನಗೆ ಸ್ಟೈಲ್ ಮಾಡ್ಬೇಕಂತ ಆಸೆ ಇಲ್ವಾ? ನಿಮ್ಗೆ ಯಾಕೋ ನನ್ ಕಷ್ಟನೇ ಅರ್ಥ ಆಗಲ್ಲ. ಅಲ್ಲ ದೀಪ ಅವಳನ್ನ ಆದಷ್ಟು ಬೇಗ ಕರ್ಕೊಂಡೋಗಿ. ನೀವು ನನ್ಗಾಗುದಿಲ್ಲ, ಇದೆಲ್ಲ ಮಾಡಿದ್ರೆ ನಂಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹೋಗಲ್ಲ ಅಂತಲ್ಲ, ಅದು ಹಂಗೆ ಇರುತ್ತೆ ಲೈಫ್. ನಾನು ಏನ್ ಮಾಡ್ತೀನಿ? ನಿಮಗ್ ನಾನ್ ಬೇಡವಾ ಇನ್ನ? ಏನು ಆಫರ್ ಅಂತೆ? ಆಫರ್ ಈಗ ಇವಳನ್ನ ಆಫರ್ ಇಡ್ಬೇಕಲ್ಲಿ. ಅದು ಆಫರ್ ಉಂಟು ಮಮ್ಮಿ, ಇಂಜೆಕ್ಷನ್ ಅದು ಕಮ್ಮಿ ರೇಟ್. ಈಗ 30,000 ಇರ್ತದೆ, ಈಗ 15,000 ಏನು ಹೇಳಿದ್ರು. ನಾನು ಅರ್ಧಂಬರ್ಧ ಕಿವಿ ಕೊಟ್ಟೆ, ಮತ್ತೆ ಹೇಳಿದ ಅವಳಿಗೆ ಇನ್ನಲ್ಲಿ ಆಫರ್ ಇಡ್ತಾನೆ ಅಂತ. ಬೇಡ ಅವನು ಸತ್ಯ ಬೇಡವಾ? ನೀನ್ ಅಲ್ಲೇ ಇರು, ಉಡುಪಿನಲ್ಲೇ ಇರು. ತುಂಬಾ ಕಾಸ್ಟ್ಲಿ ಇದೆ ಅಲ್ಲಿ. ಇಲ್ಲಿ 10 ಲಕ್ಷ ನನಗೋಸ್ಕರ ಖರ್ಚು ಮಾಡಕ್ಕಾಗಲ್ವ? 10 ಲಕ್ಷ ಅವಳ ಚಿನ್ನ ಇದೆ ಅಲ್ವಾ, ಅದನ್ನು ಮಾರಿದಿ ಸರಿ ಆಗ್ತದೆ. 10 ಲಕ್ಷ ಚಿಂತನೆ ಮಾಡ್ಬೇಡಿ. ಹೌದು ಅದೇ ಮಾಡಿ. ಬೇಡ ಬೇಕು ನನಗೆ ನನ್ ಚಿನ್ನ. ಅಲ್ಲ ತುಟಿ ಆಗಲ್ಲಂತೆ. ಕೂಡ್ಲೆ ಹಾಗೆ ಮಾಡ್ತಾರ? ಆಗ್ತದೆ ಕೂಡ್ಲೆ ಇಂಜೆಕ್ಷನ್ ಕೊಲ್ಪೇರ ದೀಪು. ಅದಕ್ಕೆಲ್ಲ ಅಪಾಯಿಂಟ್ಮೆಂಟ್ ತಗೊಳ್ಬೇಡವಾ? ದೊಡ್ಡ ಹಾಸ್ಪಿಟಲ್ ಇಂದ ಮಾಡ್ತಿದ್ರೆ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಈ ತರ ಎಲ್ಲ ಆಗಲ್ಲ. ನೀನು ಯಾವ್ದೋ ಲೋಕಲ್ ಕ್ಲಿನಿಕ್ ಎಲ್ಲ ಮಾಡಿಸ್ಕೊಂಡ್ ಬಂದ್ರೆ ದೊಡ್ಡ, ನಾನು ಹೇಳಿದ್ರೆ ನಾನು ಮಾಡಿಸ್ಲಿಲ್ಲ ದೊಡ್ಡ ಹಾಸ್ಪಿಟಲ್. ಬಂದಂಗೆಲ್ಲ ಒಳ್ಳೆ ಯಾಕೆ ಮಾಡ್ತಿದೀಯ? ಅವನಿಗೂ 4 ಬಾರ್ತಿ ಅಂತೀಯ ಅವನಿಗೆ ನೋಡು. ಯಾಕೆ ನಾನು ಮಾಡ್ತಿದೀಯ? ಅದೇ 10 ಲಕ್ಷ ಎಲ್ಲ ಆಡ್ಬೇಕು, ಸರಿ ಮಾಡುತ್ತೆ. ಇಲ್ಲ ಅಮ್ಮನ ಹತ್ರ 10 ಲಕ್ಷ ಅವ್ರ ಚಿನ್ನ ಇದೆ, ಅದನ್ನ ಮಾರ್ಬಿಟ್ ಮಾಡೋಣ. ಅಮ್ಮನಿಗೆ ಯಾಕೆ 10 ಲಕ್ಷ ಚಿನ್ನ ನಾನ್ ಕೊಡ್ಬೇಕು ಅವಳಿಗೆ? ಇನ್ನೊಂದು ಬೇರೆ ತುಟಿಯನ್ನು ಮಾಡ್ಲಿಕ್ಕೆ ಹೇಳು. ಯಾವಾಗ ಫ್ಲೈಟ್ ಶುರು ಆಗ್ತದೆ ದೀಪು? ಇವಳು ಇಲ್ಲಿ ಇದ್ದಷ್ಟು ದಿವಸ ಇದೇ ತರ ಕಸರತ್ ಮಾಡ್ಕೊಂಡು ಕುತ್ಕೊಳ್ತಾಳೆ. ಆದಷ್ಟು ಒಂದ್ಸಲ ನಿಮ್ಮ ಸೊತ್ತನ್ನು ಕರ್ಕೊಂಡೋಗಿ. ಸಾಕಾಯ್ತು ನನ್ಗೆ, ಕರ್ಕೊಂಡೋಗಿ ಇವಳನ್ನು. ಅಲ್ಲ ಇವಳಿಗೆ ಹೋಗ್ಬೇಕಾದ್ರೆ ಮೊದ್ಲು ಹೇಳಿದೆ, ಮಾಡಿದವರನ್ನೆಲ್ಲ ನೋಡಿದ್ದೇನೆ. ಸರ್ಜರಿ ಮಾಡಿ ಒಂದು 10 ವರ್ಷ ನಂತರ ಹೇಗಾಗಿದೆ ಅವರ ರೂಪ ಅಂತ. ಇವಳಿಗೆ ಅದೇ ಆಸೆ ಅಂತ. ಇಲ್ಲ ನಾನು ಒಪ್ಲಿಲ್ಲ ದೀಪು. ಎಲ್ಲ ವಿಷಯ ಹೇಳಿ ಮತ್ತೆ ಎಲ್ಲ ಕಳಿಸಿದ್ದೇನೆ. ಬೇರೆಲ್ಲ ಐಟಮ್ ತರ್ಲಿಕ್ಕಿತ್ತು, ಹೋಗಿ ಬೇಗ ಬನ್ನಿ ಅಂತ.
ಅಲ್ಲ ದೀಪ, ಅದು ಯಾಕೆ ಹಾಗೆ ಕಲೆ ಆಗಿದೆ ಅಲ್ವಾ? ಅದು ಇಂಜೆಕ್ಷನ್ ಕೊಟ್ಟಿದಾರಲ್ಲ, ಮೇಲೆಲ್ಲ ಸ್ಪ್ರೆಡ್ ಆಗ್ತಿದೆ. ಇಲ್ಲ, ಅದು ಇಂಜೆಕ್ಷನ್ ಕಲೆನಾ? ಅಮ್ಮ ಚುಚ್ಚಿ ಬಿಡ್ತಾರೆ ದೀಪು, ಬೇಕಂತಾನೆ. ಅಲ್ಲ ದೀಪು, 4 ಇಂಜೆಕ್ಷನ್ ಕೊಡುವಾಗ ನೋವಾಗ್ಲಿಲ್ಲ, ಈಗ ನಾನು ಮುಟ್ಟುವಾಗ ನೋವಾಗ್ತಂತೆ. ನೋಡಿ ಎಂತ ಡ್ರಾಮಾ. ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅನೆಸ್ಥಿಷಿಯಾ ಕೊಟ್ಟು ಮಾಡ್ತಾರೆ. ಅದು ಅಷ್ಟು ಪಕ್ಕ ಪವರ್ ಹೋಗ್ತದಾ? ಅನಸ್ತೇಷಿಯಾದ ಪವರ್ ಅಷ್ಟು ಪಕ್ಕ ಹೋಗ್ತದಾ? ಬರೀ ಇಷ್ಟು ಮಾತ್ರ ಕೋಪ ಹೇಳ್ಬೇಕು, ಹಾಗೆ ಹೇಳಿ ದೀಪು, ಹಾಗೆ ಹೇಳಿ. ಬಾಮಿಗೆ ಫೋನ್ ಮಾಡಿ ಹೇಳ್ತೀನಿ, ಮುದ್ದು ಮಾಡ್ಬೇಡಿ, ಒಳಗೆ ಕಲ್ಪಿಟ್ಟು ಸೀರಿಯಸ್ ಆಗಿ ಸೈಡಲ್ಲಿ ಪೋಸ್ಟ್ ಬಿಟ್ಟು. ಹೌದು, ಮಾಮಿ ಅಂತೂ ಕಂಪ್ಲೀಟ್ ನನ್ ಮಗಳು ಅಂತ ನಂಬಿದ್ದಾರೆ. ಒಂದೇ ಚೂರು ಇದ್ ಮಾಡಿದಕ್ಕೆ ನೀವಿಬ್ರು ಈ ತರ ಮಾಡ್ತಿರಲ್ಲ ಗೊತ್ತಾಯ್ತು ನಂಗೆ. ಅಲ್ಲ, ಅದು ತುಟಿಯೇ ಕಪ್ಪಾಗಿದೆ ಅಲ್ವಾ ಮೇಲೆ. ಅಲ್ಲ, ಚೆನ್ನಾಗಿರೋ ದಿನ ಹಾಗೆ ಮಾಡ್ಕೊಂಡು ಬಂದಿದ್ದಾರಲ್ಲ. ಸರಿ ಬಿಡಿ, ನಾನ್ ಮಾಡಿರೋದು ಪ್ರ್ಯಾಂಕ್ ಅಂತ ಹೇಳಿ ನಮ್ಮಲ್ಲಿ. ನಾನ್ ಮಾಡಿದ ಪ್ರ್ಯಾಂಕ್ ಅಂತ ಹೇಳಿ. ಅಲ್ಲ ದೀಪು, ಇವಳಿಗೆ ಏನಾಗಿದೆ ಇವಳಿಗೆ? ಯಾವಾಗ ಇವಳಿಗೆ ಇದ್ದೇ ಅಲ್ವಾ? ಕಂಡು ನೀವು ಅಲ್ಲಿ ಪ್ರಿಪೇರ್ ಆಗಿರ್ತೀರಿ ಅಲ್ವಾ? ನಾನು ಫೋನ್ ಮಾಡುವಾಗ ಫೋನ್ ಯಾವಾಗ ಎತ್ತುದಿಲ್ಲ ಅಂತ ಅನ್ಕೊಂಡಿದ್ದೆ, ಎತ್ತಿದ್ರಿ ಕೂಡ್ಲೆ. ಇನ್ನು ನಾನು ಜಾಗ್ರತೆಯಲ್ಲಿ ಇರ್ತೇನೆ, ಪ್ರ್ಯಾಂಕ್ ಮಾಡ್ತಾಳ ನೋಡು. ಯಾವಾಗ ಹೋಗುತ್ತೆ ಬೇಬಿ ನಂದಿದ್ದು? ಹೌದಿರ್ತದಲ್ಲ, ಸರಿ ಅನ್ಕೊಂಡಿದ್ದೆ. ನಾನು ಅಮೆಝಾನ್ ಇಂದ ಲಿಪ್ ಫಿಲ್ಲರ್ಸ್ ನ ಆರ್ಡರ್ ಮಾಡಿದ್ದೀನಿ. ಸೊ ಇದರಿಂದ ಯೂಸ್ ಮಾಡಿ ಲಿಪ್ ನ ಪ್ಲಂಪ್ ಮಾಡ್ತೀನಿ, ಓಕೆನಾ? ಅಂಡ್ ಅಮ್ಮ ಅನ್ಕೋತಾರೆ ನಾನು ಸರ್ಜರಿ ಮಾಡಿದ್ದೀನಿ ಅಂತ. ನನ್ನ ಮುಖ ನನಗೇನೆ ನೋಡೋದಕ್ಕೆ ಆಗ್ತಾ ಇಲ್ಲ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ನೋಡೋಣ. ಪ್ರ್ಯಾಂಕ್ ಹೇಗಿತ್ತು? ಈ ಪ್ರ್ಯಾಂಕ್ ಮಾಡ್ಬೇಕು ಅಂತ ನಾನು ಲಿಪ್ ಫಿಲ್ಲರ್ ನ ತಂದಿದ್ದು ಆಲ್ಮೋಸ್ಟ್ ಒಂದು 6-7 ತಿಂಗಳು ಹಿಂದೆ. ಅದು ಇವಾಗ ಉಪಯೋಗಕ್ಕೆ ಬಂತು ಅಂಡ್ ತುಂಬಾ ಮಜವಾಗಿತ್ತು ಅಲ್ಲ? ಮಜವಾಗಿತ್ತು. ನಾನು ಸತ್ತು ಒಂದ್ಸಲ ಬದುಕಿದೆ. ಇದೊಂದು ಸೇರಿ ನನ್ನ ಮೈತನ ಮಗ ಇವನು ಸೇರಿ ಅಕ್ಕನ ಜೊತೆ ಒಳ್ಳೆ ಆಟ ಆಡ್ಸಿದ್ರು ನನ್ನ ಇಬ್ರನ್ಸ. ಸೊ ಇಂಥ ಒಂದು ಕ್ರಿಯೇಟಿವ್ ಪ್ರ್ಯಾಂಕ್ಸ್ ಬೇಕಾಗಿದ್ದಲ್ಲಿ ಏನ್ ಮಾಡ್ಬೇಕು? ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಹಿಟ್ ಲೈಕ್, ಶೇರ್, ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನ ಪ್ರೋತ್ಸಾಹಿಸಿ.